ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬಿದ್ರ. ನಾನಿವತ್ತು ಒಂದು ಅವಲಕ್ಕಿ ದೋಸೆ ಮಾಡುವ ಅಂತ ಇದ್ದೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಈಗ ದೋಸೆ ಮಾಡೋಣ. ದೋಸೆ ಮಾಡೋದಕ್ಕೆ ನೋಡಿ 2 ಕಪ್ಪು ಅವಲಕ್ಕಿ ತಗೊಂಡಿದ್ದೇನೆ. ಈ ಹಿಡಿಯಲ್ಲಿ 2 ಹಿಡಿ ಆಗುವಷ್ಟು, ಅಂದರೆ ಅದನ್ನೀಗ ನೀರಲ್ಲಿ ತೊಳ್ಕೊಳ್ಬೇಕು ಚೆನ್ನಾಗಿ. ಇದು ತೆಳು ಅವಲಕ್ಕಿ, ದಪ್ಪ ಅವಲಕ್ಕಿ ಅಲ್ಲ. ದಪ್ಪ ಅವಲಕ್ಕಿ ಆದರೆ ನಾವು ನೆನೆಲಿಕ್ಕೆ ಇಡಬೇಕಾಗ್ತದೆ. ಇದು ತೆಳು ಅವಲಕ್ಕಿ, ಹಾಗಾಗಿ ಹಿಂಡಿ ಆಗಲೇ ತೆಗೆದು ಮಾಡುವಂಥದ್ದು. ನೋಡಿ, ಹೀಗೆ ತೆಗಿಬೇಕು. ಆಗ ನಾವು ಚೆನ್ನಾಗಿ ಹಿಂಡಿಕೊಳ್ಬೇಕು. ಹೀಗೆ ಅವಲಕ್ಕಿನ 2 ಸಲ ತೊಳೆದು 3ನೇ ಸಲಕ್ಕೆ ಈ ರೀತಿ ಇಟ್ಕೊಂಡಿದ್ದೇನೆ. ಅಂದರೆ ಸ್ವಲ್ಪ ನೀರು ಇಟ್ಕೊಂಡಿದ್ದೇನೆ ಅದರಲ್ಲಿ. ಈಗ ಅದಕ್ಕೆ ನಾವು ಗೋಧಿ ಹಿಟ್ಟು, ಅಂದರೆ ಅನ್ನಪೂರ್ಣ ಗೋಧಿ ಹಿಟ್ಟನ್ನ ಸ್ವಲ್ಪ ಸೋಸಿ ಹಾಕ್ಕೊಳ್ತಿದ್ದೇನೆ. ಸೋಸ್ಕೊಳ್ಬೇಕಾಗಿಲ್ಲ, ಅನ್ನಪೂರ್ಣ ಒಳ್ಳೆ ಚೆನ್ನಾಗಿ ಬರುತ್ತೆ. ಆದರೆ ಅದು ಗಂಟು ಬರೋದು ಬೇಡ ಅಂತ ನಾನು ಹಾಕ್ಕೊಳ್ತಿದ್ದೇನೆ ಹೀಗೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸುವ. ಕಲರಿಗೆ ಸ್ವಲ್ಪ ಮೆಣಸಿನ ಪೌಡ್ರ್ ಹಾಕ್ಕೊಳ್ತಿದ್ದೇನೆ, ಅರ್ಧ ಸ್ಪೂನು. 1/4 ಟೀ ಸ್ಪೂನ್ ಅರಿಶಿನ, ಗರಂ ಮಸಾಲ ಅರ್ಧ ಸ್ಪೂನು, ನೋಡಿ ಇದು ಪುದೀನ, ಸ್ವಲ್ಪ ಪುದೀನ ಹಾಕ್ಕೊಳ್ತಿದ್ದೇನೆ ಕಟ್ ಮಾಡಿ. ಹಾಗೆ ಇದು ನೋಡಿ 2 ನೀರುಳ್ಳಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ. ಹಾಗೆ ಟೊಮೆಟೊ 1 ದೊಡ್ಡದು. ಹಾಗೆ 4 ರಿಂದ 5 ಕಾಯಿಮೆಣಸು ಖಾರಕ್ಕೆ. ನಮಗೆ ಇದು ಅವಲಕ್ಕಿ ದೋಸೆಗೆ ಚಟ್ನಿ ಏನು ಬೇಕಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಇದನ್ನ ಕಲಸಿಕೊಳ್ಳೋಣ. ನೀರು ಮತ್ತೆ ಬೇಕಿದ್ದರೆ ಸೇರಿಸೋಣ. ನಾವು ಇದು ತೆಳು ಮಾಡ್ಕೊಳ್ಬಾರ್ದು. ತೆಳು ಮಾಡಿಕೊಂಡ್ರೆ ಏಳಲಿಕ್ಕೆ ಸ್ವಲ್ಪ ಕಷ್ಟಪಡ್ತದೆ. ಇದಕ್ಕೆ ನಾವು ಮೊಸರು ಹಾಕ್ಕೊಳ್ಬೋದು. ಅದರ ಟೊಮೆಟೊ ಹಾಕಿದ್ದೇವಲ್ಲ, ಹಾಗಾಗಿ ತುಂಬ ಟೇಸ್ಟ್ ಬರುತ್ತೆ. ಇಲ್ಲದಿದ್ದರೆ ಮೊಸರಲ್ಲಿ ಕಲಸಿಕೊಂಡ್ರೆ ಇದು ಟೊಮೆಟೊ ಎಲ್ಲ ಹಾಕಬೇಕಾಗಿಲ್ಲ. ಆದರೆ ಇದು ಕಚ್ಚಲಿಕ್ಕೆಲ್ಲ ಸಿಗುತ್ತಲ್ಲ, ನೀರುಳ್ಳಿ ಟೊಮೆಟೊ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಮೈದಾ ಹಾಕ್ಕೊಂಡ್ರೆ ಆಗುತ್ತೆ, ಅಂದರೆ ಆರೋಗ್ಯಕ್ಕೆಲ್ಲ ಗೋಧಿ ಹಿಟ್ಟು ಒಳ್ಳೆಯದಲ್ಲ. ಹಾಗೆ ಅಂದರೆ ಬರೀ ಅವಲಕ್ಕಿ ಇದು ಮಾಡಲಿಕ್ಕೆ ಅದರಲ್ಲಿ ಅಂಟಿರುವುದಿಲ್ಲ. ತೆಳ್ಳಗಾದರೆ ದೋಸೆ ಹೇಳುವುದಿಲ್ಲ, ಅದಕ್ಕೆ ಸ್ವಲ್ಪ ದಪ್ಪನಿದ್ದರೆ ಚೆಂದ ಹೇಳ್ತದೆ. ಎಣ್ಣೆ ಬೇಕಿದ್ದರೆ ಮೇಲೆ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಹಾಗೆಯೇ ಮಾಡ್ಕೊಳ್ಳಿಕ್ಕಾಗ್ತದೆ. ಜಾಸ್ತಿ ಬೆಂಕಿಟ್ಟರೆ ಸ್ವಲ್ಪ ಕಪ್ಪಾಗುತ್ತೆ. ನಿಧಾನ ಬೆಂಕಿಟ್ಟು ಕಾಯಿಸಿದರೆ ಒಳ್ಳೆ ಗೋಲ್ಡನ್ ಕಲರ್ ಆಗಿ ಚೆನ್ನಾಗಿ ಬರುತ್ತೆ. ಅದು ಇಷ್ಟಾದರೆ ಸಾಕು, ಹೀಗೇನೆ ಮಾಡ್ಕೊಳ್ತೇನೆ ಎಲ್ಲ.
ನೋಡಿದ್ರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಅಲ್ಲ. ಈ ರೀತಿ ಮಾಡ್ಕೊಳ್ಳಿ. ನೋಡಿ, ದಪ್ಪನೂ ಅಲ್ಲ ತೆಳ್ಳನೂ ಅಲ್ಲ, ಆದರೆ ತುಂಬ ಸ್ಮೂತಾಗಿದೆ, ತುಂಬ ಚೆನ್ನಾಗಿದೆ. ಕಚ್ಚುವಾಗ ನೀರುಳ್ಳಿ ಟೊಮೆಟೊ ಎಲ್ಲ ಸಿಗ್ತದಲ್ಲ, ತುಂಬ ಚೆನ್ನಾಗಾಗುತ್ತೆ. ಹೀಗೆ ಒಮ್ಮೆ ಟ್ರೈ ಮಾಡಿ ನೋಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಬಾಯ್.